ಉಡುಪಿ ಆಸ್ಪತ್ರೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಕಾಪು ಮೂಲದ ರಕ್ಷಾ ಸಾವಿನ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ತುಳುನಾಡ ಹಿಂದೂ ಸೇನೆ ಹಾಗೂ ಕಾಪು ಸಮಾನ ಮನಸ್ಕ ನಾಗರಿಕರಿಂದ ಉಡುಪಿ ಜಿಲ್ಲಾಧಿಕಾರಿಯವರಿಗೆ ಕಾಪು ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ತಹಶೀಲ್ದಾರ್ ಪರವಾಗಿ ಉಪ ತಹಶೀಲ್ದಾರ್ ಚಂದ್ರಹಾಸ್ ಬಂಗೇರ ಮನವಿಯನ್ನ ಸ್ವೀಕರಿಸಿದರು. ರಕ್ಷಾಪತಿ ಶಿವಪ್ರಸಾದ್ ಮಾತನಾಡಿ, ರಕ್ಷಳ ಸಾವು ನಮಗೆ ಸಂಶಯವನ್ನ ತಂದಿದೆ. ಜಿಲ್ಲಾಡಳಿತ ಮತ್ತು ಅಜ್ಜರಕಾಡು ಆಸ್ಪತ್ರೆಯ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಯ ರಕ್ಷಣೆಗೆ ನಿಂತಿದ್ದಾರೆ. ರಕ್ಷಾ ಅಸಹಜ ಸಾವು ಮತ್ತು ಕೊರೋನಾ ಪಾಸಿಟಿವ್ ಎಂದು ವರದಿ ನೀಡಿದ ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ಬೇಡ, ಸಿಬಿಐ ತನಿಖೆಗೆ ಒತ್ತಾಯಿಸುತ್ತಿದ್ದೇವೆ ಎಂದು ಆಗ್ರಹಿಸಿದರು. ತುಳುನಾಡ ಹಿಂದೂ ಸೇನೆ ಕಾರ್ಯದರ್ಶಿ ಯಾದವ್ ಪೂಜಾರಿ ಮಾತನಾಡಿ, ಕೊರೋನಾ ಹೆಸರಿನ ಹಿಂದೆ ಮಹಾಮೋಸ ವಂಚನೆಯ ಬೃಹತ್ ಜಾಲ ಕಾರ್ಯವೆಸಗುತ್ತಿದೆ. ಒಮ್ಮೆ ಪಾಸಿಟಿವ್ ಬಂದರೆ ಮತ್ತೊಮ್ಮೆ ನೆಗೆಟಿವ್ ಬರುತ್ತಿದೆ. ಈ ಪ್ರಕರಣವನ್ನ 1 ವಾರದೊಳಗೆ ಜಿಲ್ಲಾಡಳಿತ ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ನೀಡಬೇಕೆಂದು ಆಗ್ರಹಿಸಿದರು. ಹೆಂಡತಿಗೆ ಪಾಸಿಟಿವ್ ಅಂತ ಹೇಳ್ತಾರೆ. ನಾವು ರಿಪೋರ್ಟ್ಗೆ ಹೇಳ್ತೇವೆ, ರಿಪೋರ್ಟ್ ಒಂದು ಖಾಲಿ ಇಂಥದ್ದು ಬ್ಲ್ಯಾಂಕ್ ಶೀಟ್ ಅನ್ನು ಕೊಡ್ತಾರೆ. ಇದರಲ್ಲಿ ಡಾಕ್ಟರ್ದು ಹೆಸರಾಗಲಿ ಹಾಸ್ಪಿಟಲ್ದು ಉಲ್ಲೇಖ ಆದರೂ ಯಾವುದೇ ಇಲ್ಲ. ಆದಮೇಲೆ ನಾವು ಪ್ರತಿಭಟನೆ ಮಾಡಿ ಎಲ್ಲ ಆದಮೇಲೆ ಮೀಡಿಯಾದವರೆಲ್ಲ ಬಂದ ಮೇಲೆ ಇನ್ನೊಂದು ರಿಪೋರ್ಟ್ ಕೊಡ್ತಾರೆ. 10 ಜನ ಇರುವಾಗ ಒಂದು ಆಂಬುಲೆನ್ಸ್ ಡ್ರೈವರ್ ಅದು ಸಾಮಾನ್ಯರಿಗೆ ಒಂದು ಬೆಲೆ ಇಲ್ಲವಾ? ಇದನ್ನು ಸರ್ಜನ್ ಅವ್ರ ಹತ್ರ ಕೊಡಬೇಕಾದ್ರೆ ಅರ್ಥ ಇಲ್ಲವಾ? ಆದಮೇಲೆ ಇದನ್ನು ಎಲ್ಲ ಡೆತ್ ಆದದ್ದು 20 ಅಂತ ಉಂಟು. 20ಗೆ ಅವಳು ಮನೆಯಲ್ಲಿ ಆರಾಮಾಗಿದ್ಲು. 20ಗೆ ಸ್ವಾಬ್ ಟೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಕೇಳಿದ ಕೂಡಲೇ ಅವರು ಬಂದು ಹೇಳ್ತಾರೆ ಟೈಪಿಂಗ್ ಅವನ ಮಿಸ್ಟೇಕ್, 21 ಹಾಕೋದ್ರಲ್ಲಿ 0 ಆಗ್ತಾನೆ ಅಂತ. ಅದು ಆಟೋಮೆಟಿಕ್ ಜನರೇಟ್ ಆಗಬೇಕಾದ್ರೆ ಅದರಲ್ಲಿ ಟೈಪ್ ಮಾಡೋದಕ್ಕೆ ಟೈಮಿಂಗ್ ಇಲ್ಲ. ಅದು ಟೈಮಿಂಗ್ ಡೇಟ್ ಎಲ್ಲ ಆಟೋಮೆಟಿಕ್ ಅಪ್ಡೇಟ್ ಆಗಬೇಕು. ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 4 ದಿವಸದಲ್ಲಿ ಕರೆಕ್ಟ್ ತನಿಖೆ ಆಗಬೇಕಂತೇಳಿ. ಆದರೆ ತನಿಖೆ ಆಗಲಿಲ್ಲ. ನಾವು 4 ದಿವಸದ ಮೇಲೆ ಇನ್ನೂ ನಾವು ಹೋರಾಟ ಮಾಡ್ತೇವೆ. ಇದರ ವಿರುದ್ಧ ಖಂಡಿತ ನಾವು ಹೋರಾಟ ಮಾಡ್ತೇವೆ, ಬಿಡುವುದಿಲ್ಲ. ಇನ್ನು ಯಾರಿಗೂ ಆಗಬಾರ್ದು ಇಂತಿದ್ದ ಮನವಿ ಅಲ್ಲ, ಇದು ಪ್ರತಿಭಟನೆ ಒಂದು ಸ್ವರೂಪ ಅಂತ ಇಟ್ಕೊಳ್ಳಿ. 7 ದಿನದ ಇದು ಗಡುವು ಕೊಟ್ಟಿದ್ದೇವೆ. 7 ದಿನದ ಒಳಗೆ ಉನ್ನತ ತನಿಖೆಗೆ ಆದೇಶ ಮಾಡದಿದ್ದರೆ ನಾವು ನಮ್ಮ ಪ್ರತಿ ಹೋರಾಟವನ್ನು ಪ್ರಾರಂಭಿಸಲಿದ್ದೇವೆ.